ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಹಾಗೂ ಹುಬ್ಬಳ್ಳಿಯ ಪ್ರಜ್ಞಾವಂತ ಮತದಾರರಿಗೆ. ಇದು ಹುಬ್ಬಳ್ಳಿ ಧಾರವಾಡ ಸನಾ ಕಾಲೇಜಿನ ಹತ್ತಿರದಲ್ಲಿರುವಂತಹ ಬಿಆರ್ಟಿಸಿ ಬಸ್ ಸ್ಟಾಪಿನ ಅಂಡರ್ ಪಾಸ್. ಜನರು ಆ ರಸ್ತೆಯಿಂದ ಈ ರಸ್ತೆಗೆ ಬರಲು ಅಂಡರ್ ಪಾಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಬಂದು ಅಂಡರ್ ಪಾಸ್ ಅನ್ನು ಉಪಯೋಗಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದ ಅಂಡರ್ ಪಾಸ್ ತುಂಬಿ ಉಕ್ಕಿ ಹರಿತಾ ಇದೆ. ಅಪ್ಪಿ ತಪ್ಪಿಯೂ ಕೂಡ ಯಾರು ಇಲ್ಲಿ ಅಂಡರ್ ಪಾಸಿಗೆ ಬರಬೇಡ್ರಿ. ಇದು ನೀರು ಸಂಪೂರ್ಣವಾಗಿ ತುಂಬಿ ಒಂದು ಬಿಆರ್ಟಿಸಿಯ ಕೊಡುಗೆ ಇಲ್ಲಿ ಅಪಾರವಾಗಿದೆ. ಇದು ಬಾವಿಯಂತೆ ಆಗಿದೆ. ನೀವು ನೋಡಬಹುದು, ನಾನೊಂದು ಕಲ್ಲನ್ನು ಎಸಿತಾ ಇದ್ದೀನಿ. ಈ ಮೆಟ್ಟಿಲುಗಳಿಂದ ಇದು ಅಂಡರ್ ಪಾಸ್ ಬಿಆರ್ಟಿಸಿಯ ಅವೈಜ್ಞಾನಿಕ ಸಾರ್ವಜನಿಕರ ಹಣವನ್ನ ಈ ರೀತಿ ದುರ್ಬಳಕೆಯನ್ನು ಮಾಡಿ ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಯಾವ ಒಂದು ಗನ್ನಂದಾರಿ ಕೆಲಸಕ್ಕೂ ಗೊತ್ತಿಲ್ಲ. ನೋಡಿ, ಅಪ್ಪಿ ತಪ್ಪಿಯೂ ಕೂಡ ಈ ಒಂದು ಅಂಡರ್ ಪಾಸ್ಗೆ ಯಾರು ಬರಕ್ ಹೋಗಬೇಡಿ. ಮುಂಬರುವ ದಿನಗಳಲ್ಲಿ ಉತ್ತಮ ಸರ್ಕಾರ ರಚನೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನರು ಬೆಂಬಲಿಸುತ್ತಾರೆ ಅನ್ನುವಂಥ ಅಪಾರವಾದ ನಂಬಿಕೆಯಿಂದ ಈ ಒಂದು ಮಾಹಿತಿಯನ್ನ ನಿಮಗೆ ಮುಂದೆ ಇಟ್ಟಿದ್ದೇನೆ. ನಮಸ್ಕಾರ.